ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಲಕ್ಷ ಲಕ್ಷ ದೀಪಗಳ ಬೆಳಕು, ರಸ್ತೆಯುದ್ದಕ್ಕೂ ಬಣ್ಣ ಬಣ್ಣದ ರಂಗೋಲಿಯ ಚಿತ್ತಾರ. ಭಕ್ತಿಯಿಂದ ಆಗಮಿಸಿ ಲಕ್ಷ ದೀಪೋತ್ಸವದಲ್ಲಿ ಭಾಗಿಯಾಗ್ತಾ ಇರುವಂತಹ ಭಕ್ತರು. ಇದು ಹತ್ತೂರು ಒಡೆಯ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವದ ಸಂಭ್ರಮ. ದೇವಾಲಯದ ತಂತ್ರಿಗಳಾಗಿರುವಂತಹ ಕುಂಟಾರು ರವೀಶ ತಂತ್ರಿಯವರ ನೇತೃತ್ವದಲ್ಲಿ ದೇವಾಲಯದಲ್ಲಿ ಕಟ್ಟೆ ಪೂಜೆ, ಚಂದ್ರಮಂಡಲ ಉತ್ಸವ, ತೆಪ್ಪೋತ್ಸವ, ಇದರ ಜೊತೆಗೇನೆ ಉತ್ಸವಾದಿಗಳ ಸಂಭ್ರಮ ಮನೆ ಮಾಡಿರುವಂಥದ್ದು. ದೇವಾಲಯದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ ಹೇಗಿದೆ ಅಂತ ಕೇಳಿದ್ರೆ, ದೇವಾಲಯದ ಒಳಾಂಗಣದಲ್ಲಿ, ರಾಜಗೋಪುರದಲ್ಲಿ, ಹೊರಾಂಗಣದಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ಒಂದು ಕಡೆಯಾದರೆ, ಇನ್ನೊಂದು ಕಡೆಯಲ್ಲಿ ಸಾಲು ಸಾಲು ಲಕ್ಷ ದೀಪಗಳು ವಿಶೇಷವಾಗಿರುವಂತಹ ಲೋಕವನ್ನೇ ಸೃಷ್ಟಿ ಮಾಡಿರುವಂಥದ್ದು. ಭಕ್ತರು ಕೂಡ ಹಾಗೇನೆ ಲಕ್ಷ ದೀಪೋತ್ಸವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಕ್ತಿಯಿಂದ ಆಗಮಿಸಿ ಸಂಭ್ರಮಿಸ್ತಾ ಇದ್ದಾರೆ. ಹಾಗಾದ್ರೆ ರಥಬೀದಿಯ ಸಂಭ್ರಮ ಯಾವ ರೀತಿಯಾಗಿದೆ, ರಂಗೋಲಿಗಳ ಚಿತ್ತಾರ ಯಾವ ರೀತಿಯಾಗಿದೆ, ದೀಪಗಳ ಬೆಳಕಿನ ವೈಭವ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಲಕ್ಷ ದೀಪೋತ್ಸವದಲ್ಲಿ ಉತ್ಸವಾದಿಗಳ ಜೊತೆಗೆ ಕುಣಿತ ಭಜನೆಯು ಜೋರಾಗಿಯೇ ಇದೆ. ವಿಶೇಷವಾಗಿರುವಂತಹ ಮೆರುಗನ್ನ ತುಂಬುತ್ತಾ ಇದೆ. ಇದ್ರ ಬಗ್ಗೆ ಮಾತಾಡಬೇಕು. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಪ್ರಭಾವತಿ. ಕುಣಿತ ಭಜನೆ ಭಕ್ತರಿಗೆ ವಿಶೇಷವಾಗಿರುವಂತಹ ಆಕರ್ಷಣೆ ಆಗಿದೆ. ಇದ್ರ ಬಗ್ಗೆ ಅದೇ, ನಾವು ಧಾರ್ಮಿಕ ಶಿಕ್ಷಣ ಕೇಂದ್ರದಿಂದ ಈ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಒಂದು ಮಹಾಲಿಂಗೇಶ್ವರ ದೇವಸ್ಥಾನದ ಧಾರ್ಮಿಕ ಶಿಕ್ಷಣ ಕೇಂದ್ರ ಹಾಗೂ ಅಟಲ್ ಉದ್ಯಾನ ಧಾರ್ಮಿಕ ಶಿಕ್ಷಣ ಕೇಂದ್ರ, ಎರಡೂ ಕಡೆಯ ಮಕ್ಕಳು ಇದರಲ್ಲಿ ಜೋಡಿಸಿಕೊಂಡಿರ್ತಾರೆ. ನಾವು ಧಾರ್ಮಿಕ ಶಿಕ್ಷಣದಲ್ಲಿ ಸುಮಾರು ಒಂದು 3 ವರ್ಷಗಳಿಂದ ಇದು ಪ್ರಾರಂಭ ಆಗಿ ಯಶಸ್ವಿಯಾಗಿ ನಡೆದುಕೊಂಡು ಬಂದಿರುತ್ತೆ. ಹಾಗಾಗಿ ಧಾರ್ಮಿಕ ಶಿಕ್ಷಣದಲ್ಲಿ ನಾವು ಶ್ಲೋಕ, ಭಜನೆ, ಭಗವದ್ಗೀತೆ ಪಾರಾಯಣ ಹೀಗೆ ಎಲ್ಲವನ್ನು ಹೇಳಿಕೊಡ್ತಾ ಬರ್ತಾ ಇದ್ದೇವೆ. ಮಕ್ಕಳು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳು ಇದರಲ್ಲಿ ಜೋಡಿಸಿಕೊಳ್ಬೇಕು. ಧಾರ್ಮಿಕ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅವರಲ್ಲಿ ಒಂದು ಸಾತ್ವಿಕತೆ ಹೆಚ್ಚಾಗ್ತದೆ ಅನ್ನೋದು ನಮ್ಮ ಈ ಒಂದು ಕೇಂದ್ರದ ಉದ್ದೇಶ ಆಗಿದ್ದು, ಹೆಚ್ಚು ಜನ ಇದರಲ್ಲಿ ಭಾಗವಹಿಸಬೇಕು. ಪೋಷಕರು ಕೂಡ ಇದಕ್ಕೆ ತುಂಬ ಸಹಕಾರ ನೀಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಕುಣಿತ ಭಜನೆಯಲ್ಲಿ ಎಷ್ಟು ಮಕ್ಕಳು ಭಾಗಿಯಾಗಿದ್ದಾರೆ? ಈಗ 47 ಮಕ್ಕಳಿದ್ದಾರೆ. ಇದರಲ್ಲಿ 6 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. 7:15 ತನಕ ಇದೆ. 7:15 ತನಕ ಇವತ್ತು. ಲಕ್ಷ ದೀಪೋತ್ಸವದಲ್ಲಿ ದೇವಾಲಯದ ರಥಬೀದಿ ರಂಗೋಲಿಗಳಿಂದ ವಿಶೇಷವಾಗಿರುವಂತಹ ಮೆರುಗನ್ನ ನೀಡ್ತಾ ಇರುವಂತದ್ದು. ಎಲ್ಲಾ ರಂಗೋಲಿಗಳಲ್ಲಿ ಬೃಹತ್ ಆಗಿರುವಂತಹ ರಂಗೋಲಿಯನ್ನ ಬಿಡಿಸಿರೋರಿದ್ದಾರೆ, ಮಾತಾಡಿಸಬೇಕು. ನಮಸ್ತೆ. ನಮಸ್ತೆ, ನನ್ನ ಹೆಸರು ಜಿಶಾ ಅಂತ. ಜಯಶ್ರೀ ಅಂತ. ರಂಗೋಲಿಯ ವಿಶೇಷತೆಯ ಬಗ್ಗೆ ಹೇಳಿ. ನಾವು ಪ್ರತಿ ವರ್ಷ ಹಾಕ್ತಾ ಇದ್ದೇವೆ. ಈಗ ಒಂದು 4 years ಆಯ್ತು ನಾವು ಹಾಕ್ಲಿಕ್ಕೆ ಶುರು ಮಾಡಿ. ಬೆಳಗ್ಗೆ ಒಂದು ಬಿಡಿಸಿ ಒಮ್ಮೆ ಸ್ಕೆಚ್ ಹಾಕಿ ಹೋಗ್ತೇವೆ. ಮತ್ತೆ ಒಂದು ಮಧ್ಯಾಹ್ನ ಬಂದು ಎಲ್ಲ ಫಿನಿಶ್ ಮಾಡ್ತೀವಿ. ಮಹಾಲಿಂಗೇಶ್ವರ ಆಶೀರ್ವಾದದಿಂದ 4 ವರ್ಷದಿಂದ ಮಾಡ್ತೇವೆ. ಇನ್ನು ಮುಂದೆ ಮಾಡಬೇಕು ಅಂತ ಆಸೆ ಇದೆ. 3 ಜನ ಸೇರ್ಕೊಂಡು 3 ಅಲ್ಲ 4. ನನ್ನ ಹಸ್ಬೆಂಡ್ ಬಂದು ಸ್ಕೆಚ್ ಬಿಡಿಸಿ ಕೊಟ್ರು ಇವತ್ತು. ಇದು ನಾವೇ ಬಿಡಿಸ್ತಾ ಇದ್ವಿ. ಪ್ರತಿ ವರ್ಷ ಕೂಡ ಇಷ್ಟೇ ದೊಡ್ಡದನ್ನ? ಹೌದು, ದೊಡ್ಡದೇ ಹಾಕ್ತೇವೆ ನಾವು. 4 ವರ್ಷ ಕೂಡ ಇಷ್ಟೇ ದೊಡ್ಡದು. ಹೌದು ಹೌದು. ಟೋಟಲ್ ಆಗಿ ಎಷ್ಟು ಟೈಮ್ ತಗೊಳ್ತು ಹಾಕೋದಿಕ್ಕೆ? ಎಲ್ಲ ಸೇರಿ ಒಂದು 6-7 hours ಬೇಕು ನಮಗೆ. ಸ್ಕೆಚ್ ಮಾಡುವಾಗಲೇ ತುಂಬಾ ಟೈಮ್ ಹಿಡಿಸುತ್ತೆ ಅಂತ ಹೇಳಿದ್ರೆ, ಕಾಂಕ್ರೀಟ್ ಅಲ್ಲ. ಸೊ ಸ್ಕೆಚ್ ಹಾಕುವಾಗಲೇ ತುಂಬ ಟೈಮ್ ಹಿಡಿಸುತ್ತೆ ನಮಗೆ. ಫೀಲಿಂಗ್ಸ್ ಸಹ ತುಂಬ ಹಿಡಿಸುತ್ತೆ. ಈ ಸಲ ನಮಗೆ ಅದೇ ಕಲರ್ಸ್ ಎಲ್ಲ ನಮಗೆ ನಾವು ಅಫೋರ್ಡ್ ಮಾಡಬೇಕಾಯ್ತು. ಸ್ವಲ್ಪ ಕಷ್ಟ ಆಗ್ತದೆ. ಮಾಡಬೇಕು ಅನ್ನುವಂಥದ್ದು ಯಾಕೆ ಅಂತ ಎಲ್ಲರೂ ಸಣ್ಣ ಸಣ್ಣದು ನಮೀಗ ನಮ್ಮೊಂದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಇದ್ದೇವೆ ನಾವು. ಸೊ ಗುರುಗಳಲ್ಲಿ ನಾವು ಒಂದು ಸಂಕಲ್ಪ, ಹೀಗೆ ಪ್ರತಿ ವರ್ಷ ನಮ್ಮ ಆರ್ಟ್ ಆಫ್ ಲಿವಿಂಗ್ ಮುಖಾಂತರವೇ ಬರುವುದಿಲ್ಲಿ ಹಾಕ್ಲಿಕ್ಕೆ ಅಂತೇಳಿ. ಸೊ ಆ ಮುಖಾಂತರ ಒಂದು ಸಂಕಲ್ಪ ಮಾಡಿ ಬರುದು ಖುಷಿ ಆಗ್ತದೆ ನಮಗೆ ಅಷ್ಟೇ, ಬೇರೆ ಎಂತ ಇಲ್ಲ. ದೇವರಿಗೆ ಒಂದು ನಮ್ಮ ಒಂದು ಕೊಡುಗೆ ಅಂತ ಅಷ್ಟೇ. ಹಾಗೆ. ಥ್ಯಾಂಕ್ ಯು.
ಆಗಿ ಕಾಣಿಸ್ತಾ ಇರುವಂತ ರಂಗೋಲಿಯನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀವಿ. ಡಮರುಗ, ತ್ರಿಶೂಲ, ಕಮಲ ಹಾಗೇನೆ ಶಿವಲಿಂಗದ ಚಿತ್ರವನ್ನ ಬಿಡಿಸಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನ ಬಿಡಿಸಿದಂತ ಟೀಮ್ ಇದೆ, ಮಾತಾಡಿಸ್ಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ರಾಕೇಶ್. ಇದು ಪ್ಲ್ಯಾನ್ ಅಂತ ಏನಿಲ್ಲ, ಎಲ್ಲರೂ ಭಕ್ತಾದಿಗಳು ಅಂದರೆ ಅವರವರ ರೋಲ್ ಅವರವ್ರು ಮಾಡ್ತಿದ್ದಾರೆ. ಒಬ್ಬರು ಶಿವಲಿಂಗ ಬಿಡಿಸ್ತಿದ್ದಾರೆ, ಮತ್ತು ಕೆಲವೊಬ್ಬರು ಬೇರೆ ಬೇರೆ ರೀತಿಯ ರಂಗೋಲಿಗಳು ಬಿಡಿಸ್ತಿದ್ದಾರೆ. ಮತ್ತು ಅವರವರ ಮಾಲಿಂಗೇಶ್ವರನಿಗೆ ಒಂದು ಸೇವೆ ಮಾಡುವಂಥ ಎಲ್ಲರಿಗೂ ಆಸೆ ಇರುತ್ತೆ. ನಾವು ಸಹ ನಂದು ಸಹ ಸ್ವಲ್ಪ ಕಿರು ಸೇವೆ ಉಂಟು. ಹಾಗೆ ಎಲ್ಲರೂ ಇವರು ನಮಗೆ ಅಷ್ಟು ಮಾಡಲಿಕ್ಕೆ ಬರುವುದಿಲ್ಲ, ನಾನು ಅವರಿಗೆ ಬೇಕಾದ ಸಪೋರ್ಟುಗಳೆಲ್ಲ ಮಾಡ್ತಿದ್ದೇನೆ. ಅಂದರೆ ಸ್ಟಾರ್ಟಿಂಗ್ ಅಲ್ಲಿಂದ ಇಲ್ಲಿವರೆಗೆ ಸಹ ನಮ್ಮ ಟೀಮ್ ವರ್ಕ್ ಇದೆ ಆ್ಯಕ್ಚುಲಿ. ಈಗ ಅವರಿಗೆ ಸಪೋರ್ಟ್ ಬೇಕಾದ್ರೆ ನಾವು ಹೋಗ್ತೀವಿ, ಅವರಿಗೆ ನಮಗೆ ಅವ್ರ ಸಪೋರ್ಟ್ ಬೇಕಾದ್ರೆ ಅವ್ರು ಬರ್ತಾರೆ. ಹಾಗೆ ಪ್ರತಿಯೊಂದು 3 ವರ್ಷದಿಂದ ಮಾಡ್ತಿದ್ದೇವೆ ನಾವು ಇದು. ಈ ರಂಗೋಲಿಯನ್ನ ಕೂಡ 3 ವರ್ಷದಿಂದ ಬಿಡಿಸ್ತಾ ಇದ್ದೀರಾ? ಹೌದು, ಶಿವಲಿಂಗ 3 ವರ್ಷ. ಇದನ್ನ ಮಾಡೋದಕ್ಕೆ ಟೋಟಲ್ ಆಗಿ ಎಷ್ಟು ಜನರ ಶ್ರಮ ಇದೆ? ಶ್ರಮ ಅಂತ ಹೇಳಿದರೆ ಇಲ್ಲಿದ್ದವರೆಲ್ಲ ಶ್ರಮ ಇದೆ. ಇವರು ಮೇಯ್ನ್, ಇವರು ರೇಷ್ಮಾ, ಶೀತಲ್, ಇವರಿಬ್ಬರು ಇವರು ಈ ಸಲ 3ನೇ ವರ್ಷದಲ್ಲಿ ಇವರು ಬಂದಿದ್ದಾರೆ. ಮತ್ತೆ 2 ಮುಂಚೆ ಲಾಸ್ಟ್ 2 ಇಯರ್ಸಲ್ಲಿ ಇವರು ಮಾಡ್ತಾ ಇದ್ದಾರೆ. ಇವರಮ್ಮ ಎಲ್ಲ ಸೇರಿಕೊಂಡು ಮಾಡ್ತಿದ್ದಾರೆ. ಮತ್ತು ಪ್ರತಿ ವರ್ಷ ಒಬ್ಬೊಬ್ಬರು ಹೊಸ ಜನ ಬರ್ತಾರೆ. ಈ ವರ್ಷ ಇದ್ದ ಜನ ಬರುವ ವರ್ಷ ಇರುವುದಿಲ್ಲ, ಬೇರೆ ಹೊಸೊಬ್ಬರು ಎಂಟ್ರಿ ಆಗ್ತಾರೆ. ಹಾಗೆ ಎಲ್ಲರೂ ಸೇರಿ ಮಾಡ್ತಿದ್ದೆ, 3 ವರ್ಷದಿಂದ ಈಗ ಮಾಡ್ತಿದ್ದೆ. ಈ ಒಂದು ರಂಗೋಲಿಗೆ ನಿಮ್ಮ ಶ್ರಮ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರು, ಎಷ್ಟು ಟೈಮ್ ತಗೊಂಡಿದ್ದೀರಾ? ನಾವು ಒಂದು 2:15ಗೆ ಬಂದಿದ್ದೇವೆ. ಅಂದರೆ ಫಸ್ಟ್ ಎಂಟ್ರೆನ್ಸಲ್ಲಿ ಮಾಡ್ತಾ ಇದ್ದೆವು, ಮತ್ತು ನಾವು ಯಾವಾಗಲೂ ಲಾಸ್ಟಿಗೆ ನಮ್ಮದು ರಥ ಬೀದಿ ಎಂಡಿಗೆ ನಾವು ಯಾವಾಗಲೂ ಇರೋದು. ಇವತ್ತು ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದರೆ ಹಾಗೆ ಫ್ರಂಟಿಂದ ಮಾಡ್ಕೊಂಡು ಬಂದೆ. ಓಕೆ, ದೀಪೋತ್ಸವ ಅಂತ ಹೇಳಿದರೆ ಎಷ್ಟು ಸ್ಪೆಷಲ್ ನಮಗೆ ಒಂದು ಭಾರಿ ಖುಷಿ ಇದು ಒಂದು ರಂಗೋಲಿ ಬಿಡಿಸೋದೇ ನಮಗೆ ಒಂದು ಭಾರಿ ಖುಷಿ. ನಮಸ್ತೆ, ನಿಮ್ಮ ಹೆಸರು? ನೇತ್ರಾವತಿ. ನಿಮ್ಮ ಹೆಸರು? ಭಾಗ್ಯ. ಓಕೆ, ಎಷ್ಟು ಗಂಟೆಗೆ ರಂಗೋಲಿ ಬಿಡಿಸೋದಕ್ಕೆ ಶುರು ಮಾಡಿದ್ರಿ? 5 ಗಂಟೆಯಿಂದ ಶುರು ಮಾಡಿದ್ದೇವೆ, ಇನ್ನು ಮುಗಿತಾ ಇಲ್ಲ, ಮುಗಿಸ್ಬೇಕು ಬೇಗ. ಎಷ್ಟಿದೆ ಇನ್ನು ಫಿನಿಶಿಂಗಿಗೆ? ಫಿನಿಶಿಂಗಿಗೆ ಇನ್ನು ಸ್ವಲ್ಪ ಉಂಟು ಅಷ್ಟೇ. ಇಬ್ಬರೇ ಸೇರ್ಕೊಂಡು ಮಾಡಿರೋ? ಇಬ್ಬರೇ ಮಾಡಿರೋದು. ಪ್ರತಿ ವರ್ಷ ಮಾಡ್ತೀರಾ? ಈಗ 2 ವರ್ಷದಿಂದ ಬರ್ತಾ ಇದೀವಿ, ದೇವ್ರ ಸೇವೆ ಅಲ್ವಾ, ಅದಕ್ಕೋಸ್ಕರ. ಎಷ್ಟು ಸ್ಪೆಷಲ್ ಅಂತ ಲಕ್ಷ ದೀಪೋತ್ಸವ, ಅದರಲ್ಲಿ ಬಂದು ನೀವು ರಂಗೋಲಿ ಸೇವೆಯನ್ನ ನೀಡ್ತಾ ಇರುವಂತದ್ದೆಲ್ಲ ತುಂಬಾ 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 ಸ್ಪೆಷಲ್. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಅದು ನಮಗೆ ಸಿಕ್ಕಿರೋದು ನಮ್ಮ ಭಾಗ್ಯ ಅನ್ಕೋತೀವಿ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ದಿವ್ಯಾ. ಓಕೆ, ನಿಮ್ಮ ರಂಗೋಲಿಯನ್ನ ಬಿಡಿಸೋದಕ್ಕೆ ಎಷ್ಟು ಜನರ ಶ್ರಮ ಇದೆ ಹೇಳಿ ಅದ್ರ ಬಗ್ಗೆ. ನಾವೊಂದು 7-8 ಜನ ಇದ್ದೇವೆ ನೋಡಿ. ಎಷ್ಟು ಗಂಟೆಗೆ ಶುರು ಮಾಡಿದ್ರಿ ರಂಗೋಲಿ ಬಿಡಿಸೋದಕ್ಕೆ? ನಾವು 5:15ಗೆ. ಪ್ರತಿ ವರ್ಷ ಕೂಡ ಇದೇ ಚೇಂಜ್ ಆಗ್ತಾ ಇರ್ತದೆ ಸ್ವಲ್ಪ. ಎಷ್ಟು ವರ್ಷದಿಂದ ಬಿಡಿಸ್ತಾ ಇದ್ದೀರಿ? 3-4 ವರ್ಷ ಆಯ್ತು. 4 ವರ್ಷ ಆಯ್ತು. ಓಕೆ, ಎಷ್ಟು ಸ್ಪೆಷಲ್ ನಿಮಗೆ ಲಕ್ಷ ದೀಪೋತ್ಸವ? ಭಾರಿ ಖುಷಿ ಆಗ್ತದೆ, ನಮ್ಮೂರದಲ್ಲ. ಭಾರಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಖುಷಿ ಆಗ್ತದೆ. ಎಷ್ಟು ಗಂಟೆಗೆ ಶುರು ಮಾಡಿದ್ರಿ? ನಾವು 5:15 ಮೇಲೆ ಶುರು ಮಾಡಿದ್ವಿ. ಎಷ್ಟಿದೆ? ಆಯಿತು, ಇನ್ನೊಂದು 2 ನಿಮಿಷ, ಒಂದು 5 ನಿಮಿಷ ಫಿನಿಶಿಂಗ್. ಓಕೆ, ಅದರ ಫಸ್ಟಿಗೆ ಅದರ ಒಂದು ಇದು ಇರುತ್ತಲ್ಲ, ಅದನ್ನೆಲ್ಲ ಯಾರು ಹಾಕೊಳ್ತಾರೆ? ನಾವೇ ಆಗ್ತೇವೆ, ನಮಗೆ ಅಭ್ಯಾಸ ಉಂಟು. ಮನೆಯಲ್ಲೆಲ್ಲ ಹಾಕ್ತೀರಾ? ಮನೇಲಿ ಆಗ್ತೇವೆ, ನಾವು ಫಂಕ್ಷನಲ್ಲೆಲ್ಲ ಆಗ್ತೇವೆ. ಹಾಗೆ ನಮ್ಮನ್ನ ಪ್ರೂವ್ ಮಾಡಿದ್ರು ಮೈಸೂರವರು ಅಂತ. ನಮಸ್ತೆ, ನಿಮ್ಮ ಹೆಸರು? ಪವಿತ್ರ ಅಂತ. ಓಕೆ, ಎಲ್ಲಾ ರಂಗೋಲಿಗಳು ಕೂಡ ಸೂಪರ್ ಆಗಿದೆ. ಇದು ಸ್ವಲ್ಪ ಸ್ಪೆಷಲ್ ಆಗಿ ಕಾಣ್ತಾ ಇದೆ, ಕಮಲದ ಚಿತ್ತಾರ. ಹೇಳಿ ಇದ್ರ ಬಗ್ಗೆ. ಇದು ಐಡಿಯಾ ಬಂದದ್ದು ನಮ್ಮ ಗೌತಮಿ ಜಯಪ್ರಕಾಶ್ ಆಚಾರ್ಯ ಅಂತ ಪರ್ಪುಂಜದವರು. ಅವರು ಫಸ್ಟಿಗೆ ಐಡಿಯಾ ಹೇಳಿದ್ರು, ಈ ಸಲ ಒಂದು ಹಾಕಿ ಬಿಡುವ ಅಂತ ಹೇಳಿದ್ರು. ಹಾಗೆ ನಾವು ಒಂದಷ್ಟು ಜನ ಬೀರಮಲೆಯ ವಿಶ್ವಕರ್ಮ ಮಹಿಳಾ ಮಂಡಳಿಯ ಸದಸ್ಯರು ನಾವೆಲ್ಲ, ಜೊತೆಗೆ ನಮ್ಮ ಅತ್ತಿಗೆ ಕೂಡ ಬಂದಿದ್ದಾರೆ, ಆರ್ಲಪ್ಪದು, ಮತ್ತೆ ದೊಡ್ಡಮ್ಮ ಕೂಡ ಬಂದಿದ್ದಾರೆ. ಹಾಗೆ ನಮಗೆ ಇದೊಂದು ಈ ಸಲ ಫಸ್ಟ್ ಟೈಮ್ ಹಾಕಿದ್ದು ನಾವು. ಖುಷಿ ಇದೆ. ಅಂತೂ ಮಹಾಲಿಂಗೇಶ್ವರನ ಈ ಲಕ್ಷ ದೀಪೋತ್ಸವದ ಈ ಸಂದರ್ಭದಲ್ಲಿ ಇಂತಹ ಒಂದು ಭಾಗ್ಯ ಸಿಕ್ಕಿರುವಂಥದ್ದು ಇದು ನಮ್ಮ ಪುಣ್ಯ ಅಂತ ಅನ್ಕೊಳ್ತೇವೆ ನಾವು. ಇದು ಒಂದು ಅಂದಾಜು 3:30-4 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈಗ ಆಯ್ತು, ಕಂಪ್ಲೀಟ್ ಆಗ್ತಾ ಬಂತು. ಓಕೆ, ಬಂದಿದೆ, ಖಂಡಿತ ಬಂದಿದೆ. ಹೌದು. ಒಟ್ಟು 9 ಜನರ ಶ್ರಮ ಇದೆ. ಹೌದು. ಓಕೆ, ಇದರ ಬಣ್ಣದ ಎಲ್ಲ ಕಾಂಬಿನೇಷನ್ ಎಲ್ಲ ಯಾರು ಪ್ಲಾನ್ ಮಾಡಿದ್ದು? ಅದು ರೈನ್ಬೋ ತರ ಬರಲಿ ಅಂತ, ಅದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಅಲ್ಲಿ ತುಂಬಾ ಎದ್ದು ಕಾಣ್ತದೆ ಅಂತ ಐಡಿಯಾ ಅವರೇ ಕೊಟ್ಟಿದ್ದು, ಗೌತಮಿ ಅವರು. ಚಂದ ಬಂದಿದೆ, ನಮಗೂ ಖುಷಿ ಇದೆ.
ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮಮತಾ ಆನಂದ್ ಅಂತ. ಸಮಸ್ತ ಪುತ್ತೂರಿನ ಜನತೆಗೆ ಲಕ್ಷದ್ವೀಪೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಶ್ರೀರಾಮ ಮಹಿಳಾ ಭಜನಾ ಮಂಡಳಿ ಕೆಮ್ಮಿಂಜೆ ಪುತ್ತೂರು ಇವರಿಂದ, ಹಾಗೆ ರಾಮಕ್ಷತ್ರಿಯ ಸಂಘ, ಹಾಗೆ ರಾಮಕ್ಷತ್ರಿಯ ಮಹಿಳಾ ಸಂಘ ಮತ್ತು ರಾಮಕ್ಷತ್ರಿಯ ಯುವಕ ಸಂಘದಿಂದ ಮತ್ತೊಮ್ಮೆ ನಮ್ಮ ಇಡೀ ಪುತ್ತೂರಿನ ಸಮಸ್ತ ಜನತೆಗೆ ಲಕ್ಷದ್ವೀಪೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಓಕೆ, ಎಷ್ಟನೇ ವರ್ಷದಿಂದ ರಂಗೋಲಿ ಬಿಡಿಸ್ತಾ ಇದ್ದೀರಾ? ನಾವು ಇದು ಸರಿಸುಮಾರು ಒಂದು 4 ವರ್ಷಗಳಿಂದ ನಾವು ಈ ಥರದ ಒಂದು ರಂಗೋಲಿಯನ್ನು ಬಿಡಿಸ್ತಾ ಇದ್ದೇವೆ. ಎಲ್ಲ ಮಹಿಳೆಯರು ಒಟ್ಟುಗೂಡಿ, ಅಂದರೆ 4 ಗಂಟೆಗೆ ಬಂದಿರ್ತೇವೆ ಇಲ್ಲಿ, ಆ ಬಿಸಿಲನ್ನು ಲೆಕ್ಕಿಸದೆ ಆ ಒಂದು ಸಂಭ್ರಮದಿಂದ ಎಲ್ಲರೂ ಬಂದು ಆ ರಂಗೋಲಿ ಬಿಡಿಸಿ ಅದರ ಮೇಲೆ ದೀಪವನ್ನು ಹಚ್ಚಿ ಈ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಒಟ್ಟು ಎಷ್ಟು ರಂಗೋಲಿ ಬಿಡಿಸಿದ್ದೀರಾ? ಅಂದರೆ ಒಂದೊಂದೇ ರಂಗೋಲಿ, ಎಲ್ಲರಿಗೂ ಒಂದೊಂದೇ ಅವಕಾಶ, ಇಡೀ ಗ್ರೂಪಿಗೆ ಒಂದೊಂದು ಅವಕಾಶ ಕೊಟ್ಟಿರ್ತಾರೆ. ನಿಮ್ಮ ಗ್ರೂಪಿಗೆ ಒಂದು ರಂಗೋಲಿ? ಹೌದು ಹೌದು. ಓಕೆ, ಟೋಟಲ್ ಆಗಿ ಎಷ್ಟು ಜನ ಬಂದಿದ್ದೀರಿ ನೀವು? ನಾವು ಟೋಟಲ್ ಆಗಿ 25 ಜನ ಬಂದಿದ್ದೆವು. 25 ಜನರಲ್ಲಿ ಈಗ ಒಂದು ಫ್ರೆಶ್ ಆಗಿ, ಅಂದರೆ ಬೆಳಿಗ್ಗೆ ಸಂಜೆ ಬಿಸಿಲು ಇದ್ದದ್ರಿಂದ ಸ್ವಲ್ಪ ಫ್ರೆಶ್ ಆಗಿ ಬರೋಣ ಅಂತೆಲ್ಲ ಹೋಗಿದ್ದಾರೆ. ಹಾಗೆ ಈಗ ಬಂದು ಇಲ್ಲಿ ಸೇರಿದ್ದೇವೆ ಇಷ್ಟು ಜನ. ಓಕೆ, ಈ ರಂಗೋಲಿ ಥೀಮಿನ ರಿವಾರಿಗಳು ಯಾರು ಅಂತ? ರೂವಾರಿಗಳು ಎಲ್ಲರೂ ಕೂಡ, ಆದರೆ ಮೇಯ್ನ್ ನಮ್ಮ ಒಬ್ಬರು ಆಂಟಿ ಇದ್ದಾರೆ, ಇವರು ಚಂದ್ರಾವತಿ ಆಂಟಿ, ಅವರು ಮೈಸೂರಲ್ಲಿ ಇದ್ದರು. ಹಾಗಾಗಿ ಅವರಿಗೆ ರಂಗೋಲಿ ಯಾವ ಥರ ಬಿಡಿಸಬೇಕು, ಅಥವಾ ಈಗ ಚುಕ್ಕಿ ರಂಗೋಲಿ, ನಿಜವಾಗಿ ರಂಗೋಲಿ ಅಂತ ಹೇಳಿದರೆ ಚುಕ್ಕಿ ರಂಗೋಲಿ ವೆರಿ ಇಂಪಾರ್ಟೆಂಟ್. ಆದರೆ ಈಗ ಚುಕ್ಕಿ ರಂಗೋಲಿ ಹೋಗಿ ನಮಗೆ ಬೇಕಾದ ಹಾಗೆ ನಾವು ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ತಾ ಇದ್ದೇವೆ. ಏನೇ ಇರಲಿ ನಮಗೆ ತುಂಬ ಖುಷಿ ಆಯಿತು. ಹೌದು, ಇನ್ನೊಬ್ಬರು ಆಶಾ ಮಹೇಶ್ ಅವರ ಸಪೋರ್ಟರ್ ಆಗಿದ್ದಾರೆ. ಹಾಗೆ ಮತ್ತೆ ಎಲ್ಲರೂ ಕೂಡ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇವೆ. ಓಕೆ, ಇಷ್ಟು ಜನ ಇದ್ದೀರಲ್ಲ, ಅಲ್ಲಿಂದ ಒಬ್ಬರೊಬ್ಬರನ್ನೇ ಪರಿಚಯ ಮಾಡಿಕೊಡಿ, ಅವರ ಹೆಸರನ್ನ ಹೇಳ್ತಾ ಹೋಗಿ. ಓಕೆ ಓಕೆ. ನಮ್ಮ ಶ್ರೀರಾಮ ಮಹಿಳಾ ಭಜನಾ ಮಂಡಳಿಯ ನಮ್ಮ ಹಿರಿಯ ಸದಸ್ಯೆ ಶ್ರೀಮತಿ ಚಂದ್ರಪ್ರಭಾ ಸತೀಶ್ ಅವರು, ಹಾಗೆ ಇವರು ವಿಜಯ ಶಶಿಧರತ್ತಳ್, ಹಾಗೆ ಇವರು ಸೌಮ್ಯ, ಇವರು ಶ್ರೀಮತಿ ರೇಣುಕಾ ನವೀನ್, ಹಾಗೆ ಇವರು ನಮ್ಮ ಜಯಮಾಲ, ಹಾಗೆ ದೀಪಾ, ಇವರು ನಮ್ಮ ನೆಚ್ಚಿನ ಅಕ್ಕ ವಾಣಿ ಅಕ್ಕ, ಹಾಗೆ ಇವರು ನಮ್ಮ ನೆಚ್ಚಿನ ಇನ್ನೊಬ್ಬರ ಅಕ್ಕ ಪ್ರೇಮಕ್ಕ, ಹಾಗೆ ಇವರು ಲತಾ ವಿಠಲ್, ಹಾಗೆ ಇವರು ನಮ್ಮ ಕೌನ್ಸಿಲರ್ ಕೂಡ ಹೌದು, ಮಾಜಿ ಕೌನ್ಸಿಲರ್ ಆಗಿದ್ದರು. ಇವರ ಹೆಸರು ಶ್ರೀಮತಿ ಮಮತಾ ರಂಜನ್. ಹಾಗೆ ನಮ್ಮ ಮೇನ್ ಈ ರಂಗೋಲಿಯ ಮೇನ್ ರೂವಾರಿ ಶ್ರೀಮತಿ ಚಂದ್ರಾವತಿ ಮದಕಾಯವರು. ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ರಂಗೋಲಿಯ ಸೇವೆಯನ್ನ ನೀಡ್ತಾ ಇರುವಂತದ್ದು ಎಷ್ಟು ಖುಷಿ ಇದೆ ಅಂತ ಯಾರಿಗೆಲ್ಲರಿಗೂ ಆ ಸಂಭ್ರಮ. ಮಹಾಲಿಂಗೇಶ್ವರ, ಈ ಪುತ್ತೂರು ಒಡೆಯ ಮಹಾಲಿಂಗೇಶ್ವರನ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪದಗಳಲ್ಲಿ ನಮಗೆ ಪದಗಳೇ ಸಾಲದು ಆ ಒಂದು ಸಂಭ್ರಮ. ಅಂತೂ ಈ ಒಂದು ಲಕ್ಷ ದೀಪೋತ್ಸವದ ಸಂಭ್ರಮ ಅಂತೂ ಬರೀ ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟು ಖುಷಿಯಿಂದ ಅಂದರೆ ಕಾಯ್ತಾ ಇರ್ತೇವೆ. ಹೌದು ಹೌದು, ಪ್ರತಿಯೊಂದಕ್ಕೂ ನಮಗೆ ಈ ಮಹಾಲಿಂಗೇಶ್ವರನ ಈ ಸೇವೆ ಒಂದು ಹೆಜ್ಜೆಗೂ ನಮ್ಮನ್ನು ಎತ್ತರಕ್ಕೆ ಬೆಳೆಸ್ತಾ ಇದ್ದಾರೆ. MP ರೋಹಿಣಿ ಆಚಾರ್ಯ ಮೇಡಮ್ ಇದ್ದಾರೆ, ಇವರಿಗೆ ಕಲಾರತ್ನ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿರುವಂತದ್ದು. ನಾಡ್ದು ಪ್ರದಾನ ಆಗ್ಲಿಕ್ಕಿದೆ, ಹೌದಲ್ವಾ ಮೇಡಮ್? 30ನೇ ತಾರೀಕಿಗೆ. ಓಕೆ, ಇವರ ಒಂದು ಟೀಮ್ ನಿಂದ ಮಹಾಲಿಂಗೇಶ್ವರ ದೇವಾಲಯದ ರಥಬೀದಿಯಲ್ಲಿ ಸುಂದರವಾಗಿರುವಂತ ರಂಗೋಲಿ ಕೂಡ ಮೂಡಿ ಬಂದಿರುವಂತದ್ದು. ಮಾತಾಡಿಸ್ಬೇಕು. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಫೈನ್. ಓಕೆ, ರಂಗೋಲಿಯ ಬಗ್ಗೆ ಹೇಳಿ. ಎಷ್ಟು ಗಂಟೆಗೆ ಶುರು ಮಾಡಿದ್ರಿ? ಎಷ್ಟು ರಂಗೋಲಿ ಇವತ್ತು 1:30 ಗಂಟೆಗೆ ಶುರು ಮಾಡಿದ್ದೇವೆ. ನಮ್ಮ ಇವರೆಲ್ಲರೂ ಶೋಭಾ ಆಗ್ಬೋದು, ಸವಿತಕ್ಕ, ಸೋನಾಲಿ, ಮಮತಾ ಎಲ್ಲರೂ ಸೇರಿದ್ದೇವೆ. ಮಧ್ಯಾಹ್ನ ಉರಿ ಬಿಸಿಲು ಅಂಥದ್ರಲ್ಲಿ ನಮಗೆ ಇಲ್ಲಿ ದೇವಸ್ಥಾನದ ಕಮಿಟಿಯವರೆಲ್ಲ ಸೇರಿ ಸಹಾಯ ಮಾಡಿದರು. ಕಾಲು ಬಿಸಿ ಅಂತ ಹೇಳಿದ್ದಕ್ಕೆ ಹಾಳೆ ತಟ್ಟೆ ಕಾಲಡಿ ಇಟ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ರು. ಮತ್ತು ಪಾಳೆ ಎಲ್ಲ ತಂದು ಕೊಟ್ಟರು, ರಂಗೋಲಿ ಪುಡಿ ಎಲ್ಲ ಕೊಟ್ಟಿದ್ದಾರೆ. ನಾವಿದು ಹಾಕಲಿಕ್ಕೆ ಖುಷಿಯಾಗಿದೆ, ಹಾಕ್ತಾ ಇದ್ದೇವೆ, ಮನ ಸಂತೋಷವಾಗಿ ಹಾಕ್ತಾ ಇದ್ದೇವೆ. ಎಷ್ಟು ಟೈಮ್ ತಗೊಂಡಿದ್ದೀರಾ ಇಷ್ಟೊಂದು ಸುಂದರವಾಗಿರುತ್ತೆ? ಮಧ್ಯಾಹ್ನ 2:30-3 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೇವೆ. ಬಾಳೆಯ ದಿಂಡನ್ನ ಕೂಡ ಇಟ್ಟಿದ್ದೀರಾ? ಅದು ದೇವರಿಗೆ ಇವರು ಇಟ್ಟದ್ದು, ಕಮಿಟಿಯಿಂದ ದೇವಸ್ಥಾನದಿಂದ ಇಡುದು. ಅವ್ರು ಇಡುವಾಗ ನಮಗೆ ಒಂದು ಚಂದ ಕಾಣಬೇಕಲ್ಲ, ಹಾಗೆ ನಮಗೆ ಖುಷಿಯಾದಷ್ಟು ಹಗ್ಗಳ ಹಾಕ್ತಾ ಹೋಗುದು. ಎಷ್ಟು ವರ್ಷದಿಂದ ಬಿಡಿಸ್ತಾ ಇದ್ದೀರಾ? ನನಗೆ ನೆನಪಿದ್ದಾಗಿಂದ ನಾನು ರಂಗೋಲಿಯಲ್ಲಿ ಮುಂದುವರೆದಿದ್ದೇನೆ. ತರಬೇತಿ ಕೊಡ್ತೇನೆ, ತುಂಬ ನಮೂನೆ ತರಬೇತಿ ಕೊಡ್ತೇವೆ. ಹಲವಾರು ಕಡೆ ಪ್ರಶಸ್ತಿ ಬಂದಿದೆ ರಂಗೋಲಿಯಲ್ಲಿ. ಕ್ಲಾಸ್ ಕೊಡ್ತೇವೆ, ಜನ ಕಲ್ತಿದ್ದಾರೆ, ಅವರು ಮುಂದುವರೆದು ಮಾಡ್ತಾ ಇದ್ದಾರೆ. ಮಹಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಪಂಜಗುಡ್ಡೆ ಈಶ್ವರ ಭಟ್ ಸರ್ ಇದ್ದಾರೆ. ಬನ್ನಿ ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ಲಕ್ಷ ದೀಪೋತ್ಸವದ ಸಂಭ್ರಮ, ಹತ್ತೂರಿನ ಭಕ್ತರೆಲ್ಲ ಪುತ್ತೂರಿನಲ್ಲಿ ಒಂದಾಗಿದ್ದಾರೆ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ. ಸರ್, ಲಕ್ಷ ದೀಪೋತ್ಸವದ ಸಂಭ್ರಮದ ಬಗ್ಗೆ ಹೇಳೋದು?
ಮಹಾಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ವರ್ಷಂಪ್ರತಿ ನಡೆಯುವ ಹಾಗೆ ಲಕ್ಷ ದೀಪೋತ್ಸವ ಈಗ ನಡೀತಾ ಇದೆ. ಅದಲ್ಲದೆ ಇವತ್ತು ಬೆಳಿಗ್ಗಿನಿಂದಲೇ 8 ಗಂಟೆಗೆ ಭಜನಾ ತಂಡದವರಿಂದ ಹಲವಾರು ಭಜನಾ ತಂಡಗಳಿವೆ ಭಾಗವಹಿಸಿದೆ. 8 ಗಂಟೆಗೆ ಭಜನಾ ತಂಡ ನಿರಂತರವಾಗಿ ಭಜನೆ ನಡೀತಾ ಇದೆ. ಅಲ್ಲದೆ ಭಕ್ತ ಸಾಗರವೇ ಇದೆ. ಈ ಹಿಂದಿನಿಂದಲೂ ಹೆಚ್ಚು ಭಕ್ತರು ಈಗ ಆಗಮಿಸಿ ತುಪ್ಪದ ದೀಪ ಸೇವೆ, ಎಳ್ಳೆಣ್ಣೆ ಸೇವೆ ಮತ್ತು ಅನ್ನಪ್ರಸಾದದಲ್ಲಿ ಭಾಗವಹಿಸುವುದು, ಈಗಾಗಲೇ ದೀಪವನ್ನು ಉರಿಸುವಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಒಂದು ವ್ಯವಸ್ಥಿತ ರೂಪದಲ್ಲಿ ಲಕ್ಷ ದೀಪವು ವಿಜೃಂಭಣೆಯಿಂದ ಸಾಗ್ತಾ ಇದೆ. ಯಾವುದೇ ರೀತಿಯಾದಂಥ ಉತ್ಸವಾದಿಗಳು ನಡೆದಾಗ ಪ್ರಮುಖವಾಗಿ ಕಾಣಿಸಿಕೊಳ್ಳೋದು ಅಂತ ಹೇಳಿದರೆ ಭಕ್ತರು, ಆದರೆ ತೆರೆಮರೆಯಲ್ಲಿ ಕೆಲಸ ಮಾಡೋದು ಅಂತ ಹೇಳಿದರೆ ಇಲ್ಲಿರುವಂತಹ ಕರಸೇವಕರಿದ್ದಾರೆ. ಇವತ್ತು ಲಕ್ಷ ದೀಪೋತ್ಸವದಲ್ಲಿ ಕೂಡ ಹಾಗೇನೆ ಪ್ರತಿಯೊಂದು ಹಂತದಲ್ಲಿ ಕೂಡ ಲಕ್ಷ ದೀಪೋತ್ಸವ ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳಿ ಶ್ರಮಿಸ್ತಾ ಇರುವಂಥವರು ಕರಸೇವಕರು. ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ, ನಾನು ಉದಯ್ ಕುಮಾರ್ ಅಂತ ಹೇಳಿ. ಓಕೆ ಸರ್, ಸುಮಾರು ವರ್ಷಗಳಿಂದ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾವುದೇ ಉತ್ಸವಾದಿಗಳು ಆದರೆ ಕೂಡ ನೀವು ಇರ್ತೀರಾ ಸರ್, ನಿಮ್ಮದಾದಂಥ ಒಂದು ಟೀಮ್ ಕೂಡ ಇರುತ್ತೆ ಸರ್. ಹಾಗೆಯೇ ಲಕ್ಷ ದೀಪೋತ್ಸವದ ಈ ಹೊತ್ತಿನಲ್ಲಿ ಕರಸೇವಕರ ಕಾರ್ಯಗಳ ಬಗ್ಗೆ ಹೇಳೋದು. ಕಳೆದ 4-5 ದಿವಸಗಳಿಂದ ನಾವು ರಥಬೀದಿಯನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಿ ನಿನ್ನೆಗೆ ಪೂರ್ಣಗೊಳಿಸಿ, ನಿನ್ನೆ ರಾತ್ರಿ ಈ ತಿಬಿಲೆ ಇಡಲಿಕ್ಕೆ ಅದಕ್ಕೆ ಪಟ್ಟಿಯೆಲ್ಲ ಮಾಡಿ, ಇವತ್ತು ಬೆಳಿಗ್ಗೆ ಈ ಬಾಳೆ ದಿಂಡನ್ನು ಅದು ನಮ್ಮ ತೋಟದಿಂದ ತಂದು ಅದನ್ನೆಲ್ಲ ಡೆಕೋರೇಷನ್ ಮಾಡಿ ಇವತ್ತು ನಮ್ಮ ಎಲ್ಲ ತಂಡದವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಮತ್ತು ರಂಗೋಲಿ ಹಾಕಲಿಕ್ಕೆ ಮಹಿಳೆಯರು ನಮ್ಮ ಜೊತೆ ಬರ್ತಾರೆ. ಕಳೆದ 13 ವರ್ಷಗಳು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ ಸರ್, ಮಹಾಲಿಂಗೇಶ್ವರ ದೇವರ ಸೇವೆ ಮಾಡುವಂಥದ್ದು ಪ್ರತಿಯೊಬ್ಬ ಭಕ್ತರಿಗೂ ಬರೋದಿಲ್ಲ ಸರ್, ಬಟ್ ನಿಮಗೆ ಆ ಒಂದು ಪುಣ್ಯ ಕಾರ್ಯವನ್ನು ಒದಗಿ ಬಂದಿರುವಂಥದ್ದು ಎಷ್ಟು ಖುಷಿ ಇದೆ ಅಂತ? ಭಾಳಷ್ಟು ಖುಷಿ. ನಮಗೆ ಬೇರೆ ಎಲ್ಲ ಕೆಲಸಕ್ಕಿಂತ ನಮ್ಮದು ಇದೇ ಮುಖ್ಯ ಅಂತ ಕಾಣುತ್ತೆ. ನಮ್ಮ ಎಲ್ಲ ಕೆಲಸಗಳನ್ನು ಅವರು ನಡೆಸಿಕೊಡ್ತಾರೆ. ನಾವೊಂದು ನಮ್ಮ ಚಿಕ್ಕ ಸೇವೆಯನ್ನು ಅವರಿಗಾಗಿ ಮಾಡ್ತಾ ಇದ್ದೀವಿ. ಎಷ್ಟು ಕರಸೇವಕರ ಶ್ರಮ ಇದೆ? ಸುಮಾರು ನಮ್ಮ ತಂಡದಲ್ಲಿ 50 ಜನ ಇದ್ದಾರೆ. ಸಾಧಾರಣ 30-35 ಜನ ಪ್ರತಿನಿತ್ಯ ಬರ್ತಾರೆ ಕೆಲಸಕ್ಕೆ. ಓಕೆ ಸರ್, ಲಕ್ಷ ದೀಪೋತ್ಸವ ರಂಗೋಲಿಯನ್ನು ಬಿಡಿಸ್ತಾರೆ, ಹಣತೆಯನ್ನು ಬೆಳಗ್ತಾರೆ, ಆಮೇಲೆಲ್ಲ ಸಂಭ್ರಮವನ್ನು ನೋಡಿ ಹೋಗ್ತಾರೆ. ಬಟ್ ನೀವು ಹೋಗುವಾಗ ಎಷ್ಟು ಹೋಗ್ತಾಗ್ತದೆ? ಯಾವೆಲ್ಲ ಕಾರ್ಯಗಳನ್ನು ಮುಗಿಸಿ ಹೋಗ್ತೀರಾ? ಅದು ಒಳ್ಳೆಯ ಪ್ರಶ್ನೆ. ನಾವು ಇವತ್ತು ಹೋಗ್ಬೇಕಾದ್ರೆ ಸಾಧಾರಣ 3 ಗಂಟೆ ಆಗ್ಬೋದು. ಎಲ್ಲ ತಿಬಿಲೆಗಳನ್ನು ತೆಗೆದು ಅದರ ಬತ್ತಿ ತೆಗೆದು ಇಲ್ಲಿ ಎಲ್ಲ ಸ್ವಚ್ಛ ಮಾಡಿ ನಾವು ಮತ್ತೆ ಹೋಗುವಂಥ. ನಾಳೆಗಾಗಬೇಕಾದ್ರೆ ಇದು ಪ್ರತಿದಿನ ಬೆಳಿಗ್ಗೆ ಬರುವಾಗ ಯಾವ ರೀತಿ? ನಾಳೆ ಯಾವುದೇ ಒಂದು ತಿಬಿಲೆ ಇಲ್ಲಿ ಇರುವುದಿಲ್ಲ, ಎಲ್ಲ ಕ್ಲೀನ್ ಆಗಿ ನಾವು ಗೋಡಾನಿಗೆ ಹೋಗಿರ್ತೇವೆ. ಓಕೆ, ಅಷ್ಟೊಂದು ಕೆಲಸಗಳು ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋದಿಲ್ಲ, ಬಟ್ ನೀವು ತೆರೆಮರೆಯಲ್ಲಿರುವಂಥ ಕೆಲಸಗಾರರು ಅಂತ ಹೇಳಿದ್ದು ನಾನು. ಹಾಗೆಯೇ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಅಂತ ಹೇಳಿದ್ರೆ ಶುದ್ಧ ಎಳ್ಳೆಣ್ಣೆಯನ್ನು ಬಳಸಬೇಕು ಅನ್ನೋವಂಥದ್ದು. ಹಾಗಾಗಿ ಇವತ್ತಿನ ಒಂದು ಹಣತೆಯನ್ನು ಬೆಳಗೋದಕ್ಕೆ ಬಳಸಿರುವಂಥ ಎಣ್ಣೆ ಇವತ್ತು ಸ್ವಲ್ಪ ಮಿಕ್ಸ್ ಆಗಿದೆ. ಕೆಲವು ಭಕ್ತಾದಿಗಳು ತಂದು ಹಾಕಿದ್ದಾರೆ, ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗಿದೆ. ಶುದ್ಧ ಎಳ್ಳೆಣ್ಣೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಸಾಧಾರಣ 50-60% ಶುದ್ಧ ಎಳ್ಳೆಣ್ಣೆ ಇಲ್ಲ. ಬಾಕಿದ್ದು ಈ ಭಕ್ತಾದಿಗಳು ತಂದದನ್ನು ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಪ್ಯಾಕೆಟ್ ತಂದು ಹಾಕ್ತಾರೆ, ನಾವು ಅದಕ್ಕೆ ವಿರೋಧ ಮಾಡಲಿಕ್ಕೆ ಆಗೋದಿಲ್ಲ, ಸ್ವೀಕಾರ ಮಾಡಬೇಕು. ಬತ್ತಿ ಸೇವಾ ರೂಪದಲ್ಲಿ ಬಂದಿರುವಂಥದ್ದು ಕ್ಷೇತ್ರದಿಂದ ಕೊಟ್ಟಿದ್ದಾರೆ, ಆದರೆ ನಮಗೆ ಬೇಕಾದ ಬತ್ತಿಯನ್ನು ನಾವೇ ತಗೊಂಡು ಬಂದಿದ್ದೇವೆ. ನಮಗೆ ಅಂದರೆ ಇದು ನಮ್ಮ ಹಣತೆ ಸ್ವಲ್ಪ ದೊಡ್ಡ ಸೈಜು, ಅದಕ್ಕೆ ಬತ್ತಿ ಸ್ವಲ್ಪ ದೊಡ್ಡದು ಬೇಕು. ಅದನ್ನೆಲ್ಲ ನಾವೇ ಸಂಗ್ರಹ ಮಾಡಿ ನಾವೇ ತಂದು. ಓಕೆ ಸರ್, ಇವಾಗ ನೀವು ಭಕ್ತರನ್ನು ನೋಡ್ತಾ ಇದ್ದೀರಿ, ಹಾಗಾಗಿ ಎಷ್ಟು ಜನ ಸೇರಿರುವಂಥ ನಿರೀಕ್ಷೆ ಇದೆ? ಇವತ್ತು 10-15 ಸಾವಿರ ಜನ ಸೇರ್ಬೋದು. ಸರಿ.
ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮವನ್ನ ಕಣ್ತುಂಬಿಕೊಂಡ್ರಲ್ಲ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಕ್ತರೆಲ್ಲ ಆಗಮಿಸಿ ಲಕ್ಷ ದೀಪಗಳನ್ನು ಬೆಳಗಿ ರಂಗೋಲಿಯ ಚಿತ್ತಾರವನ್ನ ಬಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಹಾಗಾಗಿ ಸರ್ವೇಶ್ವರನ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವದಲ್ಲಿ ನಾವು ಕೂಡ ಭಾಗಿಯಾಗೋದು ಅಂತ ಹೇಳಿದ್ರೆ ಹತ್ತೂರಿನ ಭಕ್ತರಿಗೆ ಎಲ್ಲಿಲ್ಲದ ಸಂಭ್ರಮ. ಹಾಗಾಗಿ ಈ ಕ್ಷೇತ್ರದಲ್ಲಿ ಲಕ್ಷ ದೀಪಗಳು ಬೆಳಗಿದ ರೀತಿಯಲ್ಲಿಯೇ ಪ್ರತಿಯೊಬ್ಬ ಭಕ್ತರ ಜೀವನದಲ್ಲಿ ಕೂಡ ಬೆಳಕು ತುಂಬಿರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.